ಮಳೆಗಾಲ ಬಂತು ಅಂದರೆ ಸಾಕು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸಿರಿಬಾಗಿಲು ಎನ್ನುವ ಗ್ರಾಮ ಇತರ ಗ್ರಾಮದ ಪ್ರದೇಶಗಳ ಸಂಪರ್ಕವನ್ನೇ ಕಳೆದುಕೊಂಡು ದ್ವೀಪವಾಗಿ ಬಿಡುತ್ತೆ. ಶಿರಾಡಿ ಘಾಟ್ನ ಮಧ್ಯಭಾಗದಲ್ಲಿರುವಂತಹ ಈ ಗ್ರಾಮದ ಸುತ್ತ 3 ಹೊಳೆಗಳು ಹರಿತಾ ಇದೆ. ಸೇತುವೆ ಇಲ್ಲದ ಕಾರಣ ಮಳೆಗಾಲದಲ್ಲಿ ಈ ಹೊಳೆಗಳು ತುಂಬಿ ಹರಿಯುವ ಕಾರಣ ಇಲ್ಲಿನ ಜನರಿಗೆ ಅಗತ್ಯ ಕಾರ್ಯಗಳಿಗಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಲಾರದ ಸಮಸ್ಯೆ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಂಬಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಸಿರಿಬಾಗಿಲು ಗ್ರಾಮ. ಹೆಸರಿಗೆ ಇದು ಸಿರಿಬಾಗಿಲಾಗಿದ್ರೂ ಇಲ್ಲಿ ಮೂಲಭೂತ ವ್ಯವಸ್ಥೆಗಳ ದಾರಿದ್ರ್ಯವಿದೆ. ಇಲ್ಲಿನ ಪುಟ್ಟ ಮಕ್ಕಳು ಅಂಗನವಾಡಿಗೆ ಹೋಗ್ಬೇಕಂದ್ರೆ ಸುಮಾರು 4 ಕಿಲೋಮೀಟರ್ಗಳಷ್ಟು ನಡೆದೇ ಹೋಗ್ಬೇಕಾದ್ರೆ ಹೈಸ್ಕೂಲ್ ಮಕ್ಕಳು 5 ಕಿಲೋಮೀಟರ್ಗಳಷ್ಟು ನಡೆದುಕೊಂಡು, ಅದು ಕೂಡ ಕಾಡು ದಾರಿಯಲ್ಲಿ ಕಾಲ್ನಡಿಗೆಯಲ್ಲೇ ಸಾಗಬೇಕಾದ ಅನಿವಾರ್ಯತೆ ಇದೆ. ಇದು ಈ ಗ್ರಾಮದ ಬೇಸಿಗೆ ಋತುವಿನ ಕಥೆಯಾದ್ರೆ ಮಳೆಗಾಲದಲ್ಲಿ ಈ ವ್ಯವಸ್ಥೆಯನ್ನ ಇಲ್ಲಿನ ಜನ ಕಳೆದುಕೊಳ್ತಾರೆ. ಹೌದು, ದಟ್ಟ ಕಾಡುಗಳ ನಡುವೆಯೇ ಇರುವ ಈ ಗ್ರಾಮದ ಮಧ್ಯದಲ್ಲಿ 3 ಹೊಳೆಗಳು ಹರಿತಾ ಇದ್ದು, ಮಳೆಗಾಲದಲ್ಲಿ ಈ ಹೊಳೆಗಳಲ್ಲಿ ನೀರಿನ ಮಟ್ಟ ವಿಪರೀತ ಏರಿಕೆಯಾಗುವುದರಿಂದಾಗಿ ಇಲ್ಲಿನ ಜನ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂಪರ್ಕವಿಲ್ಲದೆ ದ್ವೀಪದ ನಿವಾಸಿಗಳಂತೆ ಮಾರ್ಪಾಡಾಗುತ್ತಾರೆ. ಹಲವು ಬಾರಿ ತಮ್ಮ ಸಮಸ್ಯೆಗಳಿಗೆ ಮುಕ್ತಿಯನ್ನ ದೊರಕಿಸಿಕೊಡುವಂತೆ ಸ್ಥಳೀಯ ಆಡಳಿತ, ಎಂಎಲ್ಎ ಸೇರಿದಂತೆ ಹಲವರಿಗೆ ಸಾಕಷ್ಟು ಮನವಿಯನ್ನ ಮಾಡಿದ್ರೂ ಇಲ್ಲಿನ ಜನರ ಸಮಸ್ಯೆಗೆ ಈವರೆಗೂ ಪರಿಹಾರ ದೊರೆತಿಲ್ಲ. ಮಳೆಗಾಲದ ಸಂದರ್ಭದಲ್ಲಿ ಈ ಗ್ರಾಮದ ಜನರು ಏನಾದರೂ ಅನಾರೋಗ್ಯ ಪೀಡಿತರಾದಲ್ಲಿ ವೈದ್ಯಕೀಯ ಚಿಕಿತ್ಸೆ ಎನ್ನುವುದು ಇಲ್ಲಿನ ಗ್ರಾಮದ ಜನರಿಗೆ ಮರೀಚಿಕೆಯೇ ಆಗುತ್ತದೆ. ಗ್ರಾಮೀಣ ಅಭಿವೃದ್ಧಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿಗಳನ್ನು ಬಿಡುಗಡೆ ಮಾಡುತ್ತದೆಯಾದರೂ ಇಂತಹ ಗ್ರಾಮಗಳನ್ನು ಅವುಗಳು ಇಂದಿಗೂ ಮುಟ್ಟಿಲ್ಲ. ಸರ್, ನಮಗೆ ಸರಿಯಾದ ದಾರಿ ವ್ಯವಸ್ಥೆ ಇಲ್ಲ. ಆಮೇಲೆ ನಮಗೆ ಸೇತುವೆ ವ್ಯವಸ್ಥೆ ಇಲ್ಲ. ನಮಗೆ ತುಂಬ ಕಷ್ಟ ಆಗ್ತದೆ. ನಮಗೆ ಅದು ಅಲ್ಲದೆ ಏಜಿನವ್ರು ಬರ್ತಾ ಇದ್ದಾರೆ, ಮಕ್ಕಳಿಗೆ ಶಾಲೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ದೊಡ್ಡವರಿಗಾದ್ರೆ ಪರವಾಗಿಲ್ಲ, ಸಣ್ಣ ಸಣ್ಣ ಮಕ್ಕಳಾದರೆ ಈ ದೊಡ್ಡ ಈ ನದಿಯಾದ ಇದರಲ್ಲಿ ತುಂಬ ಕಷ್ಟ ಆಗ್ತದೆ ನಮಗೆ ಹೋಗಿ ಬರಲಿಕ್ಕೆ. ಆಮೇಲೆ ರಾತ್ರಿಗೂ ಸರಿಯಾದ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ ನಮಗೆ, ಸೇತುವೆ ಆಮೇಲೆ ರಸ್ತೆ ವ್ಯವಸ್ಥೆ ಇಲ್ಲ ನಮಗೆ. ಆದಷ್ಟು ನೀವು ಇದು ಮಾಡಬೇಕು ಸರ್. ನೀವು ಇದು ತುಂಬ ವರ್ಷ ಆಯಿತು. ನಾವು ಹುಟ್ಟಿದ್ದು ನನಗೆ ನೆನಪಾದ ಮೇಲೆ ನನಗೆ ಇದು ಈಗೇನಿದೆ. ಮುಂದೆ ಅಭಿವೃದ್ಧಿ ಏನು ಆಗಿಲ್ಲ. ಮುಂದೆ ಅಭಿವೃದ್ಧಿ ಆಗಬೇಕಂತ ಬೇಡಿಕೆ ತುಂಬ ಸಲ ನಾವು ಮಾಡಿದ್ವಿ ಸರ್. ಆಮೇಲೆ ಅಂಗಾರ ಅವರು ಬಂದ ಒಂದು 2-3 ಸಲ ಬಂದಿದ್ದಾರೆ. ಆಮೇಲೆ ರಾಜಕೀಯವ್ರು ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ. ಆಮೇಲೆ ಸುದ್ದಿನೆಲ್ಲ ಈ ಕಡೆ ಬರೋದೇ ಇಲ್ಲ. ಆಮೇಲೆ ನಮಗೆ ಇದೇ ಕೆಲಸ ಹಾಕೋದು ತೆಗೆಯೋದು ಇದೆ. ಅದು ಜೋರು ಇದು ನೀರು ಬಂದರೆ ಮತ್ತೆ ವಾಪಸ್ ಕೆಲಸ ಮಾಡ್ತೇವೆ. 2 ಸಲ ಕೆಲಸ ಆಗುತ್ತೆ ನಮಗೆ. ಇಲ್ಲಿನ ಜನ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಮಕ್ಕಳನ್ನ ಬೇರೆ ಪ್ರದೇಶಗಳಲ್ಲಿ ಬಿಟ್ಟು ಓದಿಸಬೇಕಾದಂತಹ ಪರಿಸ್ಥಿತಿಯನ್ನ ಎದುರಿಸಿಕೊಂಡು ಬರ್ತಾ ಇದ್ದಾರೆ. ಕಾಲೇಜಿಗೆ ಹೋಗುವ ಹಲವು ವಿದ್ಯಾರ್ಥಿಗಳು ಇಲ್ಲಿದ್ದರೂ ಕಾಡು ದಾರಿಯಲ್ಲಿ ಕಾಡಾನೆ, ಕಾಡು ಪ್ರಾಣಿಗಳ ಭಯದಲ್ಲಿ ಹಾಗೂ ಮಳೆಗಾಲದಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗುವ ಭೀತಿಯಲ್ಲೇ ಓದಬೇಕಾದಂತಹ ಅನಿವಾರ್ಯತೆ ಇವರದ್ದಾಗಿದೆ. ರೇಷನ್ ಸೇರಿದಂತೆ ಮನೆಗೆ ಬೇಕಾದ ಪ್ರತಿಯೊಂದು ಅಗತ್ಯವನ್ನ ಹೊತ್ತುಕೊಂಡೇ ಸಾಕಬೇಕಾದ ಈ ಗ್ರಾಮದ ಜನರಿಗೆ ಶಾಶ್ವತವಾದ ಸೇತುವೆಯನ್ನ ನಿರ್ಮಿಸಿಕೊಡುವ ಭರವಸೆಯನ್ನ ಜನಪ್ರತಿನಿಧಿಗಳು ಪ್ರತಿ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ನೀಡಿ ಹೋದವರು ಮತ್ತೆ ಈ ಗ್ರಾಮದತ್ತ ಸುಳಿಯುವುದು ಇನ್ನೊಂದು ಚುನಾವಣೆ ಬಂದ ನಂತರವೇ ಎಂದು ಈ ಗ್ರಾಮದ ಜನ ವ್ಯವಸ್ಥೆಯ ವಿರುದ್ಧ ಕಿಡಿಕಾರ್ತಾರೆ. ಮಳೆಗಾಲದಲ್ಲಿ ನಾವು ಒಂದು ಕ್ಷಣದಲ್ಲಿ ಎಷ್ಟು ಹೊತ್ತಿಗೆ ಬರ್ತವೆ ಮಕ್ಕಳು ಅಂತ ಗೊತ್ತಿರೋದಿಲ್ಲ ತಂದೆ ತಾಯಿಗೆ. ಆದರೂ ನಾವು ಎಷ್ಟೊತ್ತಿಗೆ ಬಂದು ಕಾಯ್ದುಕೊಂಡು ಕೂರ್ತಿರ್ತಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ. ನಾವು ಒಂದೊಂದು ಬಸ್ ಸಿಕ್ಕಿದ ಹಾಗೆ ಬರುವುದು. ನಾವು ಸುಬ್ರಹ್ಮಣ್ಯದಲ್ಲಿ ಕಾಲೇಜಿಗೆ ಹೋಗ್ತಾ ಇರೋದು. ಹಾಗೆ ಎಲ್ಲಾದರೂ ನೀರು ಬಂದರೆ ನಾವೀಗ ಕಾಲೇಜಿಂದ 4 ಗಂಟೆಗೆ ಬಂದ್ವಿ ಅಂದ್ಕೊಳ್ಳಿ. ಆಗ ನೀರು ಬಂದರೆ ನಾವು ಮನೆಗೆ ಅದು ನೀರೆಲ್ಲ ಇದು ಕಡಿಮೆ ಆಗ್ತಾ 8 ಗಂಟೆ ಕೂಡ ಆಗ್ತದೆ ನಾವು ಇಲ್ಲಿಂದ ಹೋಗುವಾಗ ಮನೆಗೆ. ಹೀಗೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಎಲ್ಲರೂ ಬರ್ತಾರೆ, ಓಟಿಗಾಗುವಾಗ ಬರ್ತಾರೆ ಎಲ್ಲರೂ. ನಾನು ಮಾಡಿಕೊಡ್ತೇನೆ ಎಂಬ ಭರವಸೆ ಮಾತ್ರ ಕೊಡೋದು ಬಿಟ್ಟು ಮಾಡಿಕೊಡುವವರು ಯಾರೂ ಇಲ್ಲ. ಶಾಸಕರು ಬಂದಿದ್ದಾರೆ, 1 ಸಲ 2 ಸಲ ಬಂದಿದ್ದಾರೆ ನಮ್ಮ ಮನೆಗೆ. ಅವರು ಕೂಡ ಹೇಳಿದ್ದಾರೆ ನಾವು ಮಾಡಿಕೊಡ್ತೇವೆ ನಿಮಗೆ ಅಂತ. ಆದರೂ ಯಾರು ಬರಲಿಲ್ಲ ಇಲ್ಲಿಗೆ.
ಅಧಿಕಾರಕ್ಕಾಗಿ ತಿಪ್ಪರ್ಲಾಗ ಹಾಕ್ತಾ ಇರುವಂತಹ ಜನಪ್ರತಿನಿಧಿಗಳಿಗೆ ಇಂತಹ ಅದೆಷ್ಟೋ ಪ್ರದೇಶಗಳಲ್ಲಿರುವಂತಹ ಜನರ ಸಮಸ್ಯೆಗಳತ್ತ ಒಂದು ಬಾರಿಯಾದರೂ ಗಮನ ಹರಿಸುವ ಪುರುಸೊತ್ತು ಇಲ್ಲದಂತಾಗಿದೆ. ಇನ್ನಾದರೂ ಈ ಗ್ರಾಮದ ಜನತೆಯ ಸಂಕಷ್ಟಗಳ ನಿವಾರಣೆಯತ್ತ ಶ್ರಮಿಸಬೇಕಾಗಿದೆ. ನಮ್ಮ ಕುಳ್ಳ ನ್ಯೂಸ್ 24/7 ಪುತ್ತೂರು.